ಹೆಜಮಾಡಿ ಗುಡ್ಡಿಯಂಗಡಿ ಕಡವಿನ ಬಾಗಿಲು ಬಳಿಯ ನಿವಾಸಿ ಕಮಲಾ ಕುಂದರ್ ಎಂಬುವರ ಮನೆ ಆರ್ಥಿಕ ದುಸ್ಥಿತಿಯಿಂದಾಗಿ ಅರ್ಧದಲ್ಲಿ ನಿಂತಿತ್ತು. ಇದೀಗ ಉಡುಪಿಯ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪಡುಬಿದ್ರಿ ರೋಟರಿ ಸಂಸ್ಥೆ ಮತ್ತು ಇತರೆ ದಾನಿಗಳ ಸಹಕಾರದೊಂದಿಗೆ ಮನೆಯನ್ನ ಸಂಪೂರ್ಣಗೊಳಿಸಿ ಅವರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮ ನಡೆಯಿತು. ಕಳೆದ 6 ವರ್ಷಗಳ ಹಿಂದಿನಿಂದ ಮನೆ ಕಾಮಗಾರಿ ಆರಂಭಿಸಿದ್ದಾದರೂ ಆರ್ಥಿಕ ಮುಗ್ಗಟ್ಟು ಅನುಭವಿಸಿದ ಕುಟುಂಬ ಮನೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ರು. ಆ ಕುಟುಂಬದ ದುಸ್ಥಿತಿ ಗಮನಕ್ಕೆ ಬಂದ ಪಡುಬಿದ್ರಿ ರೋಟರಿ ಸಂಸ್ಥೆ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಇತರ ದಾನಿಗಳ ಸಹಕಾರದಿಂದ ಮನೆ ಕಾಮಗಾರಿ ಸಂಪೂರ್ಣಗೊಳಿಸಿ ಮನೆ ಮಂದಿಗೆ ಹಸ್ತಾಂತರ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮನೆಯ ಬೀಗದ ಕೀಲಿಕೈಯನ್ನ ಮನೆ ಮಂದಿಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರು ನೀಡಿ ಮಾತನಾಡಿ, ಹಣ ಎಷ್ಟೇ ಇದ್ರೂ ಇಂತಹ ಪುಣ್ಯ ಕಾರ್ಯ ಮಾಡುವುದಕ್ಕೆ ಯೋಗ ಬೇಕು. ಈ ದಿನ ಪಡುಬಿದ್ರಿ ರೋಟರಿ ಸಂಸ್ಥೆಗೆ ಯೋಗ ಕೂಡಿ ಬಂದಿದ್ದು ಅವರು ದಾನಿಗಳ ಸಹಕಾರದಿಂದ ಈ ಪುಣ್ಯ ಕಾರ್ಯವನ್ನ ಪೂರ್ಣಗೊಳಿಸುವಂತಾಗಿದೆ ಎಂದರು. ಜೀವನದಲ್ಲಿ ಒಂದು ಮದುವೆ ಮತ್ತೊಂದು ಮನೆ ಎರಡೇ ಇವತ್ತು ಮನೆ ಕಟ್ಟಲಿಕ್ಕೆ ಕೂಡ ಒಂದು ಸಲ ಸಾಧ್ಯ, ಜೀವನದಲ್ಲಿ ಮದುವೆ ಆಗ್ಲಿಕ್ಕೆ ಕೂಡ ಒಂದು ಸಲ ಸಾಧ್ಯ. ಒಬ್ಬ ಮನುಷ್ಯನಿಗೆ ಅತಿ ಅವಶ್ಯಕವಾಗಿರುವಂಥದ್ದು ನೀರು, ಗಾಳಿ ಎಷ್ಟು ಪ್ರಾಮುಖ್ಯ. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡು ಅನಂತರ ಸುಧೀರ್ ಕರ್ಕೇರ, ಜಗ್ಗುಕಾರಿ, ಅಯಾಜ್ ಮತ್ತಿತರರು. ಸುರೇಶ್ ಖಾನ್, ವಿ4 ನ್ಯೂಸ್, ಪಡುಬಿದ್ರೆ.